ಮಂಗಳೂರಿನ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಸುಕುಮಾರನ್ ಕೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಜಪ್ಪಿನ ಮೊಗರು ಕಡೆಕಾರಿನಲ್ಲಿ ನಡೆಯಿತು. ಸುಕುಮಾರನ್ ಕೆ ಇವರು ಸುಳ್ಯ ತಾಲೂಕಿನ ಅಡ್ಯಡ್ಕ ತೋಡಿಕಾನ ಗ್ರಾಮದ ಕಂದಯ್ಯ ಮತ್ತು ಪಾಪತಿಯವರ ಪುತ್ರ. ಇವರು ಆರಂತೂರಿನಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ಚನ್ನಪಟ್ಟಣದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಬುನಾದಿ ತರಬೇತಿಯನ್ನು ಮುಗಿಸಿ 1987ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪೊಲೀಸ್ ಠಾಣೆಗೆ ನಿಯೋಜನೆಗೊಂಡು ಅಲ್ಲಿ 4 ವರ್ಷ ಪೂರೈಸಿ ಅಲ್ಲಿಂದ ಸುಬ್ರಹ್ಮಣ್ಯ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದ ಇವರು 2016ರಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಪದೋನ್ನತಿ ಹೊಂದಿ ಕೊಣಾಜೆ ಪೊಲೀಸ್ ಠಾಣೆಗೆ ನಿಯೋಜನೆಗೊಂಡಿದ್ದರು. 2017ರಲ್ಲಿ ಹೊಸದಾಗಿ ಸ್ಥಾಪನೆಯಾದ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆಗೆ ನಿಯೋಜನೆಗೊಂಡು ಪ್ರಭಾರ ವಹಿಸಿಕೊಂಡಿರುತ್ತಾರೆ. ಇವರು ಓರ್ವ ದಕ್ಷ, ಪ್ರಾಮಾಣಿಕ ಹಾಗೂ ಒಳ್ಳೆಯ ಗುಣನಡತೆಯುಳ್ಳವರಾಗಿದ್ದು ಓರ್ವ ನಿಷ್ಠಾವಂತ, ಕಳಂಕರಹಿತ ಅಧಿಕಾರಿ ಎಂದೇ ಹೇಳಬಹುದು. ಕಳೆದ 38 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯ ಹಲವಾರು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಇವರು ಸರಳತೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದವರು. ಇವರು ತಮ್ಮ ಇಲಾಖೆಯಲ್ಲಿನ ಪ್ರತಿಯೊಬ್ಬರಿಗೂ ಬಹಳ ಅನ್ಯೋನ್ಯತೆಯಿಂದ ಇದ್ದು ಉತ್ತಮ ಮಾರ್ಗದರ್ಶಕರೂ ಆಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿನ ಕರ್ತವ್ಯಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರೂ ಅಷ್ಟೇ ಮಹತ್ವವನ್ನು ಹೊರಗಿನ ಕರ್ತವ್ಯದಲ್ಲೂ ಕೊಡುತ್ತಿದ್ದರು. ಇದೀಗ ವಯೋನಿವೃತ್ತಿ ಹೊಂದಿದ ಇವರು ತಮ್ಮ ಧರ್ಮಪತ್ನಿ ಶ್ರೀಮತಿ ಸೆಲ್ವಿ ಹಾಗೂ ಮಕ್ಕಳಾದ ಪ್ರವೀಣ್ ಮತ್ತು ಪ್ರತೀಕ್ಷಾರವರೊಂದಿಗೆ ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ. ವರದಿ ಉದಯ್ ಮಂಚನಾಡಿ. ನಾನು ಇಲಾಖೆಗೆ ಸೇರಿದ ನಂತರ ಮೇಯ್ನ್ ಏನಂತೇಳಿದರೆ ಆಗೆಲ್ಲ ಭಾರಿ ಡಿಸಿಪ್ಲಿನ್ ಇತ್ತು. ಆ ಡಿಸಿಪ್ಲಿನನ್ನು ಬಿಟ್ಟು ಕೊಡ್ತಿರಲಿಲ್ಲ ಇತ್ತು. ಹಾಗಾಗಿ ಈಗ ನನ್ನ ಬಗ್ಗೆ ಮಾತಾಡಿದಂಥ ಶ್ರೀ ಪೂವಪ್ಪ ಆಗಿರ್ಬೋದು, ಹಾಗೆ ಶ್ರೀಮಾನ್ ಮಂಜುನಾಥ್ ಶೆಟ್ಟಿ ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ನನ್ನ ನೆಚ್ಚಿಕೊಳ್ತಾ ಇದ್ದರು. ಒಂದು ಏನಂತೇಳಿದರೆ ಅದೇ ಈಗ ಮಂಜುನಾಥ್ ಶೆಟ್ಟಿ ಸಾಹೇಬರು ಹೇಳಿದಾಗೆ ಯಾರು ಬಂದರೂ ಕೂಡ ಚೆನ್ನಾಗಿ ಮಾತಾಡಿ, ಅವರು ಏನು ಯಾವುದೇ ಕಷ್ಟದಲ್ಲಿ ಬಂದಿದ್ದರೂ ಕೂಡ ಅವ್ರ ಹತ್ರ ಮಾತಾಡಿ ಏನಾಗಬೇಕು ಅಂತ ತಿಳ್ಕೊಂಡು ಮಾತಾಡಿ ಅದಕ್ಕೆ ಏನು ವ್ಯವಸ್ಥೆಗಳಾಗಬೇಕು ಅದನ್ನು ಮಾಡಿ ಕಲಿಸ್ತಾ ಇದ್ದೆವು. ಹಾಗಾಗಿ ನಾನು ಎಲ್ಲ ಆಫೀಸರ್ಗಳಲ್ಲಿ ನನ್ನ ಬಗ್ಗೆ ಗುರುತು ಇರ್ತಿತ್ತು. ಯಾವುದೇ ವಿಷಯಗಳನ್ನ ನನ್ನಲ್ಲಿ ಹೇಳಿದ್ರು ಕೂಡ ನಾನು ಚಾಚಿ ತಪ್ಪದೆ ಮಾಡಿ ಸರ್ ಈ ಥರ ಮಾಡಿದ್ದೇವೆ ಅಂತ ತಿಳ್ಕೊಂಡು ಅವರಿಗೆ ವರದಿ ಸಲ್ಲಿಸ್ತಾ ಇದ್ದೆ. ಹಾಗಾಗಿ ನನ್ನ ಮೇಲೆ ಅವರು ಕೂಡ ನನ್ನನ್ನು ಪ್ರೀತಿಯಿಂದ ಕಾಣ್ತಾ ಇದ್ದರು. ನಾನು ಅದನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೇನೆ. ಹಾಗೆ ಸಂತೋಷ್ ಪಡೀಲ್ ನಮ್ಮ ASI ಅವರು ಹೇಳಿದರು, ನನ್ನ ಬಗ್ಗೆ ತುಂಬ ಮಾತಾಡಿದರು. ಪ್ರಶಸ್ತಿ ನಮಗೆ ಬೇಡ. ನಮಗೆ ಪ್ರಶಸ್ತಿ ಏನಂತೇಳಿದರೆ ಸಾರ್ವಜನಿಕರು ಕೊಟ್ಟಂಥ ಯಾರೇ ಬರಲಿ, ಅಂದರೆ ಠಾಣೆಗೆ ಬರುವವರು ನೊಂದವರು ಮಾತ್ರ ಠಾಣೆಗೆ ಬರ್ತಾರೆ. ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಿದರೆ ಅವರು ಕೊಡುವಂಥ ಪ್ರಶಸ್ತಿ ನಮಗೆ ದೊಡ್ಡದಂತ ತಿಳ್ಕೊಂಡು ನಾವು ಭಾವಿಸಿದವ. ಹಾಗಾಗಿ ನಾನು ಯಾವುದೇ ಪ್ರಶಸ್ತಿಯ ಬಗ್ಗೆ ನಾನು ಹೋಗಿಲ್ಲ. ಮತ್ತು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ACP ಮೇಡಮ್ರವರಿಗೆ, ಹಾಗೆ ನಮ್ಮ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ತಿಳ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.